ಕೊರೋನಾ ಕಾರಣದಿಂದಾಗಿ ಸಮ್ಮುಖ ಶಿಕ್ಷಣ ವ್ಯವಸ್ಥೆ ದೂರವಾಗಿ ವೆಬಿನಾರ್ಗಳು ಪ್ರಾರಂಭಗೊಂಡಿದ್ದು, ಸಮ್ಮುಖ ಶಿಕ್ಷಣದಿಂದ ವಿದ್ಯಾರ್ಥಿ ಬೆಳೆಯುವ ಜೊತೆಗೆ ಗುರು ಕೂಡ ಬೆಳೆಯುತ್ತಾನೆ. ಪುಸ್ತಕದ ಓದು ಬರವಣಿಗೆ ಎಂಬುದು ಒಂದು ಧ್ಯಾನ ಸ್ಥಿತಿಯಾಗಿದೆ ಅಂತ ಜುಡೆಕಲ್ಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಅಂಕಣಕಾರ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಹೇಳಿದ್ದಾರೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹಾಗೂ ಬಂಟ್ವಾಳ ಶಾಖಾ ಗ್ರಂಥಾಲಯ ಸಹಯೋಗದಲ್ಲಿ ಬೀಚ್ ರೋಡಿನಲ್ಲಿರುವ SGSY ಸಭಾಂಗಣದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ 2020 ಹಾಗೂ ಡಿಜಿಟಲ್ ಗ್ರಂಥಾಲಯ ಸದಸ್ಯತ್ವ ಅಭಿಯಾನದಲ್ಲಿ ಪುಸ್ತಕ ಪ್ರೀತಿ ಬಗ್ಗೆ ಉಪನ್ಯಾಸ ನೀಡಿದರು. ದಿನಪತ್ರಿಕೆಗಳಿಂದ ಜ್ಞಾನ ಪ್ರಸಾರಗೊಳ್ಳುವ ಜೊತೆಗೆ ಒಂದು ಊರಿನ ಸುದ್ದಿ ನಮಗೆ ಅದರ ಭಾವನಾತ್ಮಕ ಸಂಬಂಧವನ್ನು ಬೆಸೆಯುತ್ತದೆ. ತಮಿಳುನಾಡು, ಕೇರಳಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ಪುಸ್ತಕ ಹಾಗೂ ದಿನಪತ್ರಿಕೆಗಳನ್ನು ಓದುವವರ ಸಂಖ್ಯೆ ಕುಸಿತಾ ಇದೆ ಅಂತ ಹೇಳಿದರು. ಪುಸ್ತಕ ಓದು ಸಮಾಜದಲ್ಲಿ ತಲೆ ಎತ್ತಿ ಬದುಕುವ ಹಾಗೆ ಮಾಡುತ್ತೆ. ತಲೆ ಎತ್ತಿ ಮೊಬೈಲ್ ನೋಡು ತಲೆ ಬಗ್ಗಿಸಿ ನಡೆಯುವ ಹಾಗೆ ಮಾಡುತ್ತದೆ. ಬಹಳ ಅರ್ಥಪೂರ್ಣವಾದ ಮಾತು ಅಂತ ನಾನು ನಂಬಿಕೊಂಡಿದ್ದೆ. ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗತ್ತಿನ ಕೊನೆಯ ಪುಸ್ತಕ ಮಾರುಕಟ್ಟೆಗೆ ಬಂದಿದೆ. ಪೇಜ್ಲೆಸ್ ಪುಸ್ತಕ, ಕಾಗದ ಇಲ್ಲದ ಪುಸ್ತಕ. ಆ ಕಾಗದದ ದಪ್ಪ ಅರ್ಧ ಇಂಚು ಕೂಡ ಇಲ್ಲ. ಬಹಳ ತೆಳುವಾಗ್ತಾರೆ. ಜಗತ್ತಿನ ಕೊನೆಯ ಪುಸ್ತಕ. ಮಂಗಳೂರು ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಡಾಕ್ಟರ್ ವಸಂತಕುಮಾರ ಪೆರ್ಲಾ ಮಾತನಾಡಿ, 200 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಮುದ್ರಣ ಮಾಧ್ಯಮ ಕಣ್ಮರೆಯಾಗುವ ಕಾಲ ಎದುರಾಗಿದ್ದು, ಅವುಗಳು ನಾಶವಾಗುವ ಮುನ್ನ ಅವುಗಳನ್ನು ಡಿಜಿಟಲ್ಗೆ ವರ್ಗಾಯಿಸುವ ಅನಿವಾರ್ಯತೆ ಇದೆ ಅಂತ ಹೇಳಿದರು. 300 ಪ್ರತಿ ತಗೊಂಡಿತ್ತು. ಆಗ ಒಂದು ಪದ್ಧತಿ ಇತ್ತು. ಹೇಗೆ ಅಂತಂದ್ರೆ, ಬೇರೆ ಬೇರೆ ಗ್ರಂಥಾಲಯಗಳಿಗೆ, ಅಂದರೆ ಜಿಲ್ಲಾ ಗ್ರಂಥಾಲಯಗಳಿಗೆ ನಾವೇ ಅದನ್ನು ಕಳಿಸಿಕೊಡ್ಬೇಕಾಗಿತ್ತು. ಏಕಗವಾಕ್ಷಿ ಪದ್ಧತಿ ಆಗಿರಲಿಲ್ಲ. ಏಕಗವಾಕ್ಷಿ ಯೋಜನೆ ಬಂದು ಲೇಖಕರಿಗೆ ತುಂಬ ಒಳ್ಳೆಯದಾಯಿತು. ಈಗಲೂ ಕೂಡ 300 ಪ್ರತಿಗಳನ್ನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಕೊಂಡುಕೊಂಡು ಲೇಖಕರನ್ನು ಪ್ರೋತ್ಸಾಹಿಸ್ತಾ ಇದೆ. ಅದನ್ನು ಈಗ 500 ಪ್ರತಿಗಳಿಗೆ. ಬಂಟ್ವಾಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ, ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯಾಧಿಕಾರಿ ಗಾಯತ್ರಿ, ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಸಹಾಯಕ ಗ್ರಂಥಪಾಲಕಿ ನಮಿತಾ, ಬಂಟ್ವಾಳ ಶಾಖಾ ಗ್ರಂಥಪಾಲಕಿ ಪ್ರಣೀತಾ ಉಪಸ್ಥಿತರಿದ್ದರು.